ಈಗಾಗಲೇ ಕೆಲವು ಅನ್ಯ ಭಾಷಾ ಚಿತ್ರಗಳಲ್ಲಿ ಗಮನಾರ್ಹ ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಕನ್ನಡದ ನಟ ಶಿವರಾಜ್ ಕುಮಾರ್ ಅವರು ರಾಮ್ ಚರಣ್ ಅವರ ತೆಲುಗು ಚಿತ್ರವೊಂದರಲ್ಲಿ ಕಾಣಿಸಿಕೊಳ್ಳುವರು. ರಾಮ್ ಚರಣ್ 40ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ 16ನೇ ಸಿನಿಮಾದ ಚಿತ್ರೀಕರಣ ಆರಂಭವಾಗಿದೆ. ಕನ್ನಡ ನಟ ಶಿವರಾಜ್ ಕುಮಾರ್ ಇದರಲ್ಲಿ ಇಂದು ಗಮನಾರ್ಹ ಪಾತ್ರದಲ್ಲಿ ಇರುವರು. ಹಿಂದಿಯ ಜಾಹ್ನವಿ ಕಪೂರ್ ನಾಯಕಿಯಾಗಿರುವ ಈ ಚಿತ್ರದ ತನ್ನ ಪಾತ್ರದ ಪೋಸ್ಟರ್ಗಳನ್ನು ರಾಮ್ ಚರಣ್ ಪೋಸ್ಟ್ ಮಾಡಿದ್ದಾರೆ. ಬುಚ್ಚಿಬಾಬು ನಿರ್ದೇಶನದ ಈ ಚಿತ್ರಕ್ಕೆ ಪೆದ್ದಿ ಎಂದು ಹೆಸರು ಇಡಲಾಗಿದೆ. ಮಗಧೀರ, ಎವಡು, ರಂಗಸ್ಥಳಂ, RRR ಚಿತ್ರಗಳ ಮೂಲಕ ರಾಮ್ ಚರಣ್ ಲೋಕತೆರೆಗಳಲ್ಲೂ ಪರಿಚಿತರಾಗಿದ್ದಾರೆ. ಆಸ್ಕರ್ ವಿಜೇತ AR ರೆಹಮಾನ್ ಸಂಗೀತ ನೀಡಲಿರುವ ಈ ಚಿತ್ರದ ನಿರ್ಮಾಪಕರು ವೆಂಕಟ ಸತೀಶ್ ಕೀಲಾರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.